ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ತುಂಬ ಜನ ಕೇಳ್ತಾ ಇದ್ರಿ, ಅಂದರೆ ಮೊನ್ನೆ ನಾನು ಒಂದು ಮೀಶೋ ಹೌಲ್ ಇದು ಮಾಡಿದ್ದೆ ಅಲ್ವಾ ವಿಡಿಯೋ, ಅಂದರೆ ಡ್ರೆಸ್ ಯಾವುದೆಲ್ಲ ಪರ್ಚೇಸ್ ಮಾಡಿದ್ದು ಅದರ ರಿವ್ಯೂಸ್ ಎಲ್ಲ ಹೇಳಿದ್ದೆ. ಸೊ ಹಾಗಾಗಿ ತುಂಬ ಜನ ಹೇಳಿದ್ರಿ ನನಗೆ ಬರೀ 2-3 ಡ್ರೆಸ್ ಅಲ್ಲ, ಸ್ವಲ್ಪ ಜಾಸ್ತಿ ಡ್ರೆಸ್ಗಳನ್ನು ಕಲೆಕ್ಷನ್ಸ್ಗಳನ್ನು ತೋರಿಸಿ ಅಂತ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡ್ರೆಸ್ ಕಲೆಕ್ಷನ್ಸ್ಗಳು ಒಂದಲ್ಲ ಎರಡಲ್ಲ ತುಂಬಾ ಇದೆ. ಅಷ್ಟೇ ಅಲ್ಲ, ನೋಡಿ ಇಷ್ಟುಂಟು ನೋಡಿ. ಸೊ 10 ಡ್ರೆಸ್ ಇರ್ಬೋದು ಅಂತ ನಾನು ಲೆಕ್ಕ ಮಾಡಲಿಲ್ಲ. ಸೊ ಅಷ್ಟು ಡ್ರೆಸ್ಗಳ ಕಲೆಕ್ಷನ್ ಜೊತೆಗೆ ಬಂದಿದ್ದೇನೆ. ಸೊ ಯಾವ ಡ್ರೆಸ್ ಹೇಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ನಾನು ಆಲ್ರೆಡಿ ನೋಡಿ ಆಗಿದೆ. ಸೊ ನಿಮಗೂ ಕೂಡ ತೋರಿಸೋಣ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಎಸ್, ಫಸ್ಟಿಗೆ ನನಗೆ ಮೊನ್ನೆ ರಿಕ್ವೆಸ್ಟೆಡ್ ವಿಡಿಯೋ ಇದ್ದದ್ದು ಕಾಂಬೋ ಪ್ಯಾಕ್. ಅಂದರೆ ಮೊನ್ನೆ ನಾನು 500 ರೂಪಾಯಿಗೆ 500 ಚಿಲ್ಲರೆಗೆ ಎಷ್ಟು 4 ಕುರ್ತಾ ಸೆಟ್ ಅಂತ ಹೇಳಿದಲ್ವಾ. ಬಟ್ ಇವತ್ತು 450 ರೂಪಾಯಿಗೆ 5 ಕುರ್ತಾ ಸೆಟ್ ಅಲ್ಲ, ಕುರ್ತಾ ಟಾಪ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆನಾ? ಫಸ್ಟಿಗೆ ಅದನ್ನೇ ನೋಡುವ. ಎಲ್ಲಿ ಹೋಯಿತು? ಎಸ್, ಇದು 460 ರೂಪಾಯಿ ಏನಷ್ಟೇ. ಸೊ ಆ 460 ರೂಪಾಯಿಗೆ ನಾವು ಡೈಲಿ ವೇರ್ ಯೂಸ್ ಮಾಡ್ತೀವಿ. ಈಗ ನಾನು ಆಫೀಸಿಗೆ ಹೋಗ್ಲಿಕ್ಕೆ ನನಗೆ ತುಂಬ ಡ್ರೆಸ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಇದು ನೋಡ್ಬೋದು, ಇಲ್ಲಿ 1 2 3 4 5. ಸೊ 5 ಕುರ್ತಾ ಟಾಪ್ಗಳುಂಟು. ಸೊ ನಿಮಗೆ ತೋರಿಸ್ತೇನೆ ನೋಡಿ, ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ವೇರ್ ಮಾಡುವಷ್ಟು ಪುರ್ಸೋತಿಲ್ಲ ಗೈಸ್, ಅಷ್ಟು ಉಂಟು. ನೋಡ್ಬೋದು, ಕ್ವಾಲಿಟಿ ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ತೆಳು ಉಂಟು ಅಂತ ಅಷ್ಟೇ, ಬಟ್ ಚೆನ್ನಾಗಿದೆ. ಓಕೆ, ನಾನು ಇದನ್ನು ಇಟ್ಕೊಳ್ತೇನೆ. ಯಾಕಂತ ಹೇಳಿದರೆ ನನಗೆ ಆಫೀಸ್ ವೇರಿಗೆ ಬೇಕಾಗ್ತದಲ್ವ. ಸೊ ಹಾಗಾಗಿ ಎಲ್ಲ ಬೇಕಾ, ಸೇಮ್ ಎಲ್ಲ ಕ್ವಾಲಿಟಿ ಸೇಮ್, ಕಲರ್ಸ್ ಮಾತ್ರ ಚೇಂಜ್ ಅಂತ ಅಷ್ಟೇ. ತೆಗೆದು ಮರ್ಚಿಡ್ಬೇಕಲ್ಲ, ಅದೇ ಕಷ್ಟ. ಚೆನ್ನಾಗುಂಟಾಯ್ತು. ಇದು ವೈಟ್ ಪ್ಯಾಂಟಿಗೆ ಮ್ಯಾಚ್ ಆಗ್ತದೆ ಎಲ್ಲವೂ ಕೂಡ. ನೋಡ್ಬೋದು, ಸಿಂಪಲ್ ಟಾಪ್ 460 ರೂಪಾಯಿಗೆ ಇದು ಆಗ್ಬೋದಾಯ್ತಾ. ಚೆನ್ನಾಗುಂಟು. ಎಲ್ಲ ತೆಗೆಯೋದು ಬೇಡ ಅಂತ ಅನಿಸ್ತದೆ, ಯಾರು ಮರ್ಚಿಡೋದು ಮತ್ತೆ. ನೋಡಿ, ಒಮ್ಮೆಲೆ ನಾನು ಯೂಸ್ ಮಾಡೋದಿಲ್ಲಲ್ಲ. ಸೊ ಹಾಗಾಗಿ ಟೋಟಲ್ 5 ಇದೆ. 5ಕ್ಕೆ 460 ರೂಪಾಯಿ ಆದಷ್ಟೇ. ಸೊ ನೆಕ್ಸ್ಟ್ ನೋಡುವ, ಫಾಸ್ಟಾಗಿ ನೋಡುವ, ಮತ್ತು ವೀಡಿಯೋ ಲೆಂತ್ ಹೋಗ್ತದೆ. ಸೊ ಇದು ನನಗೆ ಟಾಪ್ ನನಗೆ ತುಂಬ ಇಷ್ಟ ಆಯ್ತಾಯ್ತಾ. ಜಸ್ಟ್ ಟಾಪ್ ಮಾತ್ರ ನನಗೆ ಇದು ತುಂಬ ಇಷ್ಟ ಆಯಿತು. 200 ಸಮಥಿಂಗ್ ಅಷ್ಟೇ. ನಿಮಗೆ ತೋರಿಸ್ತೇನೆ, ನಿಮ್ಗೆ ಬೇಕಾದರೆ ಪಿಕ್ಚರ್ಸು ಕೂಡ ಸ್ಕ್ರೀನ್ಶಾಟ್ ಹಾಕ್ತಾರೆ ನೋಡಿ. ನನಗೆ ಇದು ತುಂಬ ಇಷ್ಟ ಆಯ್ತಾಯ್ತಾ. ನೋಡಿ, ಅದು ಯಾಕೆ ಇಷ್ಟ ಆಯಿತು ಅಂತ ಹೇಳಿದರೆ, ಕೈ ನೋಡಿ, ಅದೊಂಥರ ಪಫ್ ಕೈ ಟೈಪಲ್ಲಿ ಬಂದಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ವಿ ನೆಕ್ಕಲ್ಲಿ ಉಂಟು. ನನಗೆ ಅದಕ್ಕೆ ಇಷ್ಟ ಆಯಿತು ತುಂಬ. ಸೊ ಇದರ ಫೋಟೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಜಸ್ಟ್ ಫೋಟೋ ಹಾಕ್ತೇನೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದಿದೆ. ಇದಕ್ಕೆ ವೇಲಿಲ್ಲ, ಬಟ್ ತುಂಬ ಚೆನ್ನಾಗಿ ಉಂಟಾಯ್ತು, ನನಗೆ ಇಷ್ಟ ಆಯಿತು. ಇದು ಕೂಡ 300 ರೂಪೀಸ್. ಎಲ್ಲವೂ ನಾನು ಈ ಸಲ ಪರ್ಚೇಸ್ ಮಾಡಿದ್ದು 500 ಒಳಗಿರು ಆಯಿತಾ. ಸೊ ನೋಡಿ, ನನಗೆ ಆಫೀಸಿಗೆ ಎಷ್ಟು ಡ್ರೆಸ್ ಇದ್ದರೂ ಕೂಡ ಸಾಕಾಗೋದಿಲ್ಲ ನೋಡಿ, ಅದಕ್ಕೋಸ್ಕರ ತಗೊಂಡೆ. ಇದು ನಾನು ಯಾಕೆ ತಗೊಂಡೆ ಅಂತ ಹೇಳಿದರೆ, ಶೈನಿಂಗ್ ಹೊಡಿತದ ಅಂತ ಲೈಟಿಗೆ. ಇದು ನಾನು ಯಾಕೆ ತಗೊಂಡೆ ಅಂತ ಹೇಳಿದರೆ, ಒಂದು ಪಫ್ ಕೈ ಇದೆ, ಆ್ಯಂಡ್ ಇದು ನೋಡಿ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಸೊ ಹಾಗಾಗಿ ನನಗೆ ಇದು ಇಷ್ಟ ಆಯಿತು. ನಾನು ನಿಮಗೆ ವೇರ್ ಮಾಡುವಾಗ ಡೈಲಿ ವೇರ್ ಮಾಡ್ತೇನೆ ನೋಡಿ. ಆಗ ನಾನು ಆಫೀಸಿಗೆ ಹೋಗೋ ವೇರ್ ಮಾಡೋದು ವ್ಲಾಗ್ ಡೈಲಿ ನೋಡಿ. ಸೊ ಅದರಲ್ಲಿ ನಾನು ವೇರ್ ಮಾಡ್ತೇನೆ. ಈಗ ನನಗೆ ವೇರ್ ಮಾಡೋಷ್ಟು ಪುರ್ಸೋತಿಲ್ಲ ನಿಮಗೆ ಬೇಗ ಬೇಗ ತೋರಿಸುವ ಅಂತ. ಇದಕ್ಕೆ ಪ್ಯಾಂಟ್ ಕೂಡ ಇದೆ, ಸ್ಟ್ರೈಟ್ ಪ್ಯಾಂಟ್ ಅಷ್ಟೇ. ಸೊ ಇದಾಯಿತಾ. ನನಗೆ ಅದು ಕೂಡ ಇಟ್ಕೊಳ್ತೇನೆ ನಾನು. ಯಾವುದಾದ್ರೂ ಬೇಡ ಅಂತಿದ್ರೆ ನಾನು ವಾಪಸ್ ಕಳಿಸೋದು ಅಂತ ಇದ್ದೆ. ಸೊ ಹಾಗಾಗಿ
ಹಾಂ, ಇನ್ನೊಂದಿದೆ. ನನಗೆ ಬ್ಲ್ಯಾಕ್ ತುಂಬ ಇಷ್ಟ, ಅದಕ್ಕೆ ನಾನು ಜಾಸ್ತಿ ತೆಕ್ಕೊಳ್ಳೋದು ಬ್ಲ್ಯಾಕ್, ಬ್ಲೂ, ರೆಡ್ ಆ ಥರ ಎಲ್ಲ ತೆಕ್ಕೊಳ್ತೇನೆ. ಇದು ಕೂಡ ಚೆನ್ನಾಗುಂಟಾಯ್ತಾ, ಡೈಲಿ ವೇರಿಗೆ ಚೆನ್ನಾಗುಂಟಿದು. ಇದು ಕೂಡ ಪಫ್ ಕೈ ಮತ್ತು ವಿ ನೆಕ್. ನಾನು ಮೇಯ್ನಾಗಿ ನೆಕ್ ನೋಡಿ ತೆಕ್ಕೊಳ್ತೇನೆ. ನೋಡಿ ಇದು ಚೆನ್ನಾಗುಂಟು. ಬರೀ ಟಾಪ್ ಇದು 200 ರುಪೀಸ್ ಇದಕ್ಕೆ, ಬರೀ ಟಾಪ್ ಮಾತ್ರ ಇದು. ಇದರ ಪ್ರೈಸ್ ಎಲ್ಲ ನಾನು ಹಾಕ್ತೇನೆ ನೋಡಿ, ಡಿಸ್ಪ್ಲೇಯಲ್ಲಿ ಬರುತ್ತೆ. ಸೊ ಇದು ಕೂಡ ನನಗೆ ಬೇಕು, ಇಟ್ಕೊಳ್ತೇನೆ. ಮತ್ತು ಯಾವುದು ಇದೊಂದು ಬಾಟಮ್ ಸೆಟ್, ಪ್ಯಾಂಟ್ ಆ್ಯಂಡ್ ಶಾರ್ಟ್ ಟಾಪ್ ಟೈಪಲ್ಲಿ ಬರ್ತದಲ್ವಾ, ಸೊ ಆ ಥರ. ಇದು ನನಗೆ ಒಂಥರ ನೋಡುವಾಗ ತುಂಬ ಖುಷಿ ಆಯಿತು. ಬಟ್ಟೆ ಮೆಟೀರಿಯಲ್ ತುಂಬ ಇಷ್ಟ ಆಯ್ತು ನನಗೆ. ನೋಡ್ಬೋದು, ಇದು ನಾನು ಡೈಲಿ ವೇರ್ ಮಾಡ್ತೇನೆ, ಆಗಲೇ ನೋಡಿ ನೀವು. ಚೆನ್ನಾಗುಂಟು ನೋಡಿ. ಅದು ನಿಮಗೆ ಸೈಡ್ ಪಿಕ್ಚರ್ ಹಾಕಿದ್ದಾರೆ ನೋಡಿ, ಆ ಟೈಪಲ್ಲಿ ಬರ್ತದೆ. ಇದಕ್ಕೆ ಪ್ಯಾಂಟ್ ಕೂಡ ಸ್ಮೂತ್ ಉಂಟು ಪ್ಯಾಂಟ್, ನನಗೆ ಅದು ತುಂಬ ಇಷ್ಟ ಆಯಿತು. ಇದಕ್ಕೆ 600 ರುಪೀಸ್ ಅಂತ ನೋಡಿ, ಡಿಸ್ಪ್ಲೇಲಿ ಬರ್ತಾ ಉಂಟು. ಸೊ ಅದೇ ಪ್ರೈಸ್. ಎಲ್ಲೆಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಒಟ್ಟಾರೆ ಹಾಕಿಟ್ಟಿದ್ದೇನೆ. ಇದು ಕೂಡ ನನಗೆ ಬೇಕು ಡ್ರೆಸ್. ಸೊ ಫೈನಲ್ ಆಗಿ ಇನ್ನೊಂದೆಲ್ಲೋಯ್ತು. ಇನ್ನೆರಡಿದೆ ಡ್ರೆಸ್. ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಅದು ಯಾಕೆ ಗೊತ್ತಾ, ನನಗೆ ಹೇಗೆ ಬೇಕು ಅದೇ ಥರ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆ. ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಇದು ನೋಡಿ, ಹಾಕಿದಾಗಲೂ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ. ಇದು ನನಗೆ ಆ್ಯಂಕರಿಂಗಿಗೆಲ್ಲ ಆಗ್ಬೋದು. ಸೊ ಹಾಗಾಗಿ ಪರ್ಚೇಸ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಕೂಡ ನಾನು ಇಟ್ಕೊಳ್ತೇನೆ. ಬಟ್ಟೆ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗುಂಟಾಯ್ತಾ. ನನಗೆ ಅದು ಮೇಯ್ನಾಗಿ ನಾನು ಕ್ವಾಲಿಟಿ ನೋಡ್ತೇನೆ ಹೇಗುಂಟು ಅಂತ ಹೇಳಿ. ಕಡಿಮೆಗೆ ಸಿಗ್ತದಂತ ತಗೊಳ್ಳೋದಲ್ಲ, ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು. ಒಂದು 2-3 ಸಲ ಅದು ಯೂಸ್ ಮಾಡಬೇಕಲ್ಲ. ನಾನು ಹಾಕಿದ ಬಟ್ಟೆನ ಮತ್ತೆ ಹಾಕ್ತೇನೆ. ನಾನೇನು ಮತ್ತೆ ಹಾಕಿದ ಬಟ್ಟೆನ ಮತ್ತೆ ಹಾಕೋದಿಲ್ಲ, ಆ ಥರ ಎಲ್ಲ ಏನಿಲ್ಲ. ಫೈನಲ್ ಆಗಿ ಒಂದು ಶರಾರ ಸೆಟ್ ಇದೆ. ಸೊ ಅದನ್ನು ಕೂಡ ನೋಡಿ, ಎಲ್ಲ ವೇರ್ ಮಾಡಬೇಕಾ. ಶರಾರ ಸೆಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗುಂಟಾಯ್ತಾ ನೋಡಿ. ಚೆನ್ನಾಗುಂಟಾ? ನೀವೇ ಹೇಳಿ, ಕಮೆಂಟ್ ಮಾಡಿ. ಇದರ ಪ್ಯಾಂಟ್ ಕೂಡ ಅಷ್ಟೇ ಚೆನ್ನಾಗುಂಟು, ನೋಡ್ಬೋದು. ಪ್ಯಾಂಟ್ ಮತ್ತು ವೇಲ್ ಇದು ಕೂಡ ತುಂಬ ಚೆನ್ನಾಗುಂಟು. ಜಸ್ಟ್ ನೋಡುವ ಎಷ್ಟು ವೇರ್ ಮಾಡಲಿಕ್ಕೆ ಆಗ್ತದೆ ನೋಡ್ತೇನೆ. ಫಾಸ್ಟಾಗಿ ವೇರ್ ಮಾಡುವ ಬನ್ನಿ. ಫಂಕ್ಷನ್ಸ್ಗೆಲ್ಲ ಓಕೆ, ಇದು ಡ್ರೆಸ್ ಚೆನ್ನಾಗುಂಟಾಯ್ತಾ, ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಇದೆ. ಸೊ ನನಗಂತೂ ಇಷ್ಟ ಆಯಿತು. ಇದರ ವೇಲೇನು ಸ್ವಲ್ಪ ಜಾಸ್ತಿ ದೊಡ್ಡದೇನಿಲ್ಲ, ಶರಾರ ಅಲ್ವಾ ನೋಡಿ ವೇಲ್. ಸೊ ನನಗೆ ಇದು ಇಷ್ಟ ಆಯಿತು. ನಾನು ಹೇಳಿದ್ದೆ ಡೈಲಿ ವ್ಲಾಗಲ್ಲಿ ಹಾಕ್ತೇನೆ ಅಂತ, ಬಟ್ ಕೆಲವರಿಗೆ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಾಸ್ಟಾಗಿ ವೇರ್ ಮಾಡಿ ತೋರಿಸ್ತೇನೆ, ಓಕೆನಾ? ಎಸ್, ಇದು ಕೂಡ ಚೆನ್ನಾಗುಂಟು ಡ್ರೆಸ್ ಆಯಿತಾ. ಒಂದು ತಮ್ಲೈನ್ಗಿರಲಿ ನೋಡಿ, ಕೈ ಚೆನ್ನಾಗುಂಟಿದ್ರದ್ದು. ತುಂಬ ಇಷ್ಟ ಆಯ್ತು ನನಗೆ. ಇದು ಕಲರ್ ಚೆನ್ನಾಗಿ ಕಾಣಿಸ್ತತೆ. ನಾನು ಅಂದ್ಕೊಂಡಿದ್ದೇನೆ, ಚೆನ್ನಾಗಿ ಕಾಣಿಸ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡುವ ನೆಕ್ಸ್ಟ್ ಡ್ರೆಸ್. ಎಸ್, ಈ ಡ್ರೆಸ್ ಕೂಡ ಚೆನ್ನಾಗುಂಟು, ನೋಡ್ಬೋದು. ಅಡ್ಜಸ್ಟ್ಮೆಂಟ್ ಎಲ್ಲ ಉಂಟು ಕೈಯಲ್ಲಿ. ಸೊ ನನಗೆ ಇಷ್ಟ ಆಯಿತು ತುಂಬ. ಇದು ಕೂಡ ಒಂದಿರಲಿ ತಮ್ಲೈನ್ಗೆ. ನನ್ನ ವೇಷ ನೋಡಿ ನಗಾಡ್ತಿದ್ದೀರಲ್ಲ ನೀವು, ನಂಗೆ ಗೊತ್ತುಂಟು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ತುಂಬ ಕಡಿಮೆ ಪ್ರೈಸ್ ಇದು ಅಂತ ಹೇಳಿದರೆ ಇದೆ ಅಲ್ವಾ. ಸೊ ನಾನು ಆಗ ಹೇಳಿದೆ ಅಲ್ವಾ, 460 ರೂಪಾಯಿಗೆ 5 ಕುರ್ತಾ ಟಾಪ್ ಅಂತ. ಸೊ ಅದರಲ್ಲಿ ಇದು ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು ಅಂತ ಅಷ್ಟೇ, ಫಿಟ್ಟಿಂಗ್ ಮಾಡಬೇಕು ಅಂತಿಲ್ಲ. ಸೊ ಇದು ಕೂಡ ತುಂಬ ಚೆನ್ನಾಗುಂಟು, ಕ್ವಾಲಿಟಿ ಕೂಡ ಅಷ್ಟೇ, ಲೆಂತ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಡೈಲಿ ವ್ಲಾಗ್ ನೋಡಿ, ಅದರಲ್ಲಿ ನಾನು ಹಾಕ್ತೇನೆ ಡೈಲಿ. ಇದನ್ನು ವಾಶ್ ಮಾಡಿ ಹಾಕಬೇಕಷ್ಟೇ. ಸೊ ಹಾಗಾಗಿ ಸಾಕು, ನನಗೆ ಬಚ್ಚಿ ಹೋಯಿತು. ಇಷ್ಟು ಮಾಡುವಾಗಲೇ ಬಚ್ಚಿ ಹೋಯಿತು. ಮಗು ಬೇರೆ ಅಳ್ತಾ ಇದ್ದಾಳೆ. ಸೊ ಬಾಕಿದು ಡ್ರೆಸ್ ನೀವು ಡೈಲಿ ವ್ಲಾಗ್ ನೋಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.